ವಿಶ್ವವಿದ್ಯಾನಿಲಯ ಮತ್ತು ಉಡುಪಿ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಸಂಯೋಜನೆಯಲ್ಲಿ ಮಣಿಪಾಲ ಸಿಲ್ವರ್ ಮ್ಯಾರಥಾನ್ ನಾಳೆ 6 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದು ಮ್ಯಾರಥಾನ್ ಸಂಸ್ಥೆಯ ಅಧ್ಯಕ್ಷರಾದಂತಹ ರಘುಪತಿ ಭಟ್ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು 21 ಕಿಲೋಮೀಟರ್ ಆಫ್ ಮ್ಯಾರಥಾನ್ 10, 5, 3 ಕಿಲೋಮೀಟರ್ ಓಟಗಳು ನಡೆಯಲಿದೆ. ಮಣಿಪಾಲ ವಿಶ್ವವಿದ್ಯಾನಿಲಯ ಮುಂಭಾಗದಲ್ಲಿ ಓಟ ಪ್ರಾರಂಭಗೊಂಡು ಅಲ್ಲಿಯೇ ಮುಕ್ತಾಯವಾಗಲಿದೆ. ಒಟ್ಟು 8.5 ಲಕ್ಷ ಬಹುಮಾನವನ್ನ ನೀಡಲಾಗುವುದು. ಬಹುಮಾನ ವಿತರಣಾ ಸಮಾರಂಭ ಮಣಿಪಾಲದ ಗ್ರೀನ್ಸ್ನಲ್ಲಿ ನಡೆಯಲಿದ್ದು ಕ್ರೀಡಾ ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಒಂದೇ ಪ್ಲೇಸ್ ಅಲ್ಲಿ ಕ್ಲೋಸಿಂಗ್ ಮಾಡುವಂತದ್ದು ನಡೆದಿದೆ. ಹಾಗಾಗಿ ನಮ್ಮ ಮಣಿಪಾಲ್ ಯೂನಿವರ್ಸಿಟಿಯ ಇದರಿಂದ ಪ್ರಾರಂಭ ಆಗ್ತದೆ. 21 ಕಿಲೋಮೀಟರ್ನ ಒಂದು ರೂಟ್ ಕರಂಪಳ್ಳಿ ರೋಡ್ ಆಗಿ ಕರಂಪಳ್ಳಿ ಚರ್ಚಿನಿಂದ ಲೆಫ್ಟಿಗೆ ತಗೊಂಡು ದೊಡ್ಡ ಹುದ್ದೆಯ ಹುದ್ದೆಯಿಂದ ಅಂಬಾಗಿಲು ಜಂಕ್ಷನ್ಗೆ ಏನು ಗಾರ್ಡ್ ಆಗಿದೆ ಅಲ್ಲಿ ರೈಟ್ಗೆ ಬರ್ತದೆ. ತಯಾರಾಗುವಂಥದ್ದೆಲ್ಲ ಈಗಾಗಲೇ ತಯಾರಿಗಳು ಆಗಿದೆ. ಎರಡನೇದು 10 ಕಿಲೋಮೀಟರ್ನ ರೂಟು ಕರಂಪಳ್ಳಿ ಚರ್ಚಿನವರೆಗೆ ಅದೇ ರೂಟಲ್ಲಿ ಬರ್ತದೆ. ಅಲ್ಲಿಂದ ದೊಡ್ಡ ಹುದ್ದೆ ಅದೇ ರೂಟಲ್ಲಿ ಬರ್ತದೆ. ಅಲ್ಲಿಂದ 10 ಕಿಲೋಮೀಟರ್ ಚಕ್ರತೀರ್ಥ ರಸ್ತೆಯಲ್ಲಿ ಲೆಫ್ಟಿಗೆ ಬಂದು ಚಕ್ರತೀರ್ಥದಿಂದ ಲಾ ಕಾಲೇಜ್ ಆಗಿ ಲಾ ಕಾಲೇಜಿಂದ ರೈಟ್ ಬಂದು ಅಲ್ಲಿ BEd ಕಾಲೇಜಿಗೆ ಒಂದು MGM ಗ್ರೌಂಡಿಗೆ ಒಂದು ಸುತ್ತ ಹಾಕಿ ಸಗರಿ ದೇವಸ್ಥಾನ ಎಂಟ್ರಿಯಿಂದ ಉಡುಪಿ ಮಣಿಪಾಲ ರಸ್ತೆಗೆ ಜಾಯಿನ್ ಆಗಿ ಅಲ್ಲಿಂದ ನಮ್ದು 21 ಕಿಲೋಮೀಟರ್ನ ಮ್ಯಾಪ್ ಅಲ್ಲಿ ರೈಟ್ ರೂಟಲ್ಲೇ ಮಣಿಪಾಲದವರೆಗೆ ಇದು 10 ಕಿಲೋಮೀಟರ್ ಬರ್ತದೆ. ಈ ಹಾಫ್ ಮ್ಯಾರಥಾನಿಗೆ ಮೊದಲನೇ ಬಹುಮಾನ 75,000, ಎರಡನೇ ಬಹುಮಾನ 35,000, ಮೂರನೇದು 20, 4, 10, 5, 7,500.